ಮಳೆ ಬಂದರೆ ಕೆಸರು, ಮಳೆ ನಿಂತರೆ ಧೂಳು. ಇಂತಹ ಒಂದು ಸ್ಥಳ ಜಿಲ್ಲೆಯಲ್ಲಿ ಎಲ್ಲಿದೆ ಅಂತ ಹೇಳಲೇಬೇಕಾಗಿಲ್ಲ. ಯಾಕಂದರೆ ಪುಟ್ಟ ಮಕ್ಕಳಲ್ಲಿ ಕೇಳಿದ್ರು ಥಟ್ಟಂತ ಅದು ಕಲ್ಲಡ್ಕ ಅಂತ ಉತ್ತರ ಸಿಗುತ್ತೆ. ಅಷ್ಟೊಂದು ಹೀನಾಯ ಪರಿಸ್ಥಿತಿಗೆ ಕಲ್ಲಡ್ಕವನ್ನು ತಂದು ನಿಲ್ಲಿಸಿದ ಕೀರ್ತಿ ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಲ್ಲುತ್ತೆ. ಈ ಹೆದ್ದಾರಿ ಮೂಲಕ ಸಂಚರಿಸುವ ವಾಹನ ಸವಾರರ ಗೋಳು ಒಂದು ಕಡೆಯಾದರೆ, ಕಲ್ಲಡ್ಕ ನಿವಾಸಿಗಳ ಗೋಳು ಮಾತ್ರ ಹೇಳತೀರದಂತಾಗಿದೆ. ಇದು ಬಿಸಿ ರೋಡ್ನಿಂದ ಗುಂಡ್ಯ ತನಕ ನಡೀತಾ ಇರೋ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯ ಸದ್ಯದ ಪರಿಸ್ಥಿತಿ. ಮಳೆಗಾಲದಲ್ಲಿ ಕೆಸರು ತುಂಬಿದ ಗದ್ದೆಗಿಂತಲೂ ಕಡೆಯಾಗಿದ್ದ ಈ ರಸ್ತೆ ಈಗ ಬಿಸಿಲಿನ ಕಾರಣದಿಂದ ಧೂಳುಮಯವಾಗಿದೆ. ಅದ್ಯಾವ ಪರಿ ಧೂಳು ಇದೆ ಅಂದರೆ, ನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಅಸ್ತಮಾ ಜೊತೆಗೆ ಶ್ವಾಸಕೋಶದ ಸೋಂಕು ಬರೋದು ಗ್ಯಾರಂಟಿ ಎಂಬಂತಾಗಿದೆ. ಆಮೆಗತಿಯಲ್ಲಿ ಸಾಗ್ತಾ ಇರುವ ಈ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯಿಂದ ಕಳೆದ ಕೆಲ ವರ್ಷದಿಂದ ಜನರು ಸಂಕಷ್ಟ ಎದುರಿಸುವಂತಾಗಿದೆ. ಕೆಲವು ಕಡೆಗಳಲ್ಲಿ ರಸ್ತೆ ಕಾಂಕ್ರೀಟೀಕರಣ ಪೂರ್ಣಗೊಂಡಿದ್ರೂ ಫ್ಲೈಓವರ್ ನಿರ್ಮಾಣವಾಗ್ತಾ ಇರುವ ಪಾಣೆ ಮಂಗಳೂರು, ಕಲ್ಲಡ್ಕ, ಮಾಣಿ, ಉಪ್ಪಿನಂಗಡಿಯಲ್ಲಿ ಸರ್ವಿಸ್ ರಸ್ತೆ ಹಾಳಾಗಿ ಹೋಗಿದೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ವಾಹನ ಸಂಚರಿಸೋದೇ ಕಷ್ಟಕರವಾಗಿದ್ದು, ನೀರು ಹಾಕಿದ್ರೆ ಕೆಸರಿನಿಂದ ದ್ವಿಚಕ್ರ ವಾಹನಗಳ ಅಪಘಾತಗಳು ಸಂಭವಿಸ್ತಾ ಇದೆ. ಪ್ರಯಾಣಿಕರ ಗೋಳು ಒಂದು ಕಡೆಯಾದರೆ, ಫ್ಲೈಓವರ್ ನಿರ್ಮಾಣವಾಗ್ತಾ ಇರುವ ಪ್ರದೇಶದ ನಿವಾಸಿಗಳ ಗೋಳು ಹೇಳತೀರದಂತಾಗಿದೆ. ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಂದ ರಸ್ತೆಯಲ್ಲಿ ಏಳುವ ಧೂಳುಗಳು ಮನೆಗಳಿಗೆ ಹಾಗೂ ಅಂಗಡಿ ಹೋಟೆಲ್ಗಳಿಗೆ ನುಗ್ತಾ ಇದೆ. ಈ ಭಾಗದಲ್ಲಿ ಹೋಟೆಲ್ಗಳಲ್ಲಿ ಊಟ ಉಪಹಾರ ಸೇವಿಸೋದು ಬಿಡಿ, ನೀರು ಕುಡಿಯಲು ಕೂಡ ಅಸಹ್ಯ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ಹೊಟ್ಟೆಪಾಡಿಗೆ ನಿತ್ಯ ಬಾಡಿಗೆ ಮಾಡುವ ಆಟೋ ಚಾಲಕರಂತೂ ಇಡೀ ದಿನ ಈ ಧೂಳು ಸೇವಿಸಿ ಅಸ್ವಸ್ಥರಾಗ್ತಾ ಇದ್ದಾರೆ. ಇನ್ನು ಪಾದಚಾರಿಗಳಂತೂ ಮೂಗಿಗೆ ಬಟ್ಟೆ ಕಟ್ಟಿ ಅಡ್ಡ ಇಡಲು ಅಸಾಧ್ಯವಾದ ಪರಿಸ್ಥಿತಿ ಇಲ್ಲಿದೆ. ಅವೈಜ್ಞಾನಿಕವಾಗಿ ಅಸಮರ್ಪಕ ರೀತಿಯಲ್ಲಿ ಹೆದ್ದಾರಿಯ ಕಾಮಗಾರಿ ನಡೆಸ್ತಾ ಇರೋ ಕಾರಣದಿಂದ ಈ ಸಮಸ್ಯೆ ಎದುರಾಗಿದೆ. ಆದರೆ ಈ ಸಮಸ್ಯೆ ಜನಪ್ರತಿನಿಧಿಗಳಿಗಾಗಲಿ ಜಿಲ್ಲಾಡಳಿತಕ್ಕಾಗಲಿ ಕಂಡ್ರೂ ಕಾಣದಂತಿರೋದು ಮಾತ್ರ ವಿಪರ್ಯಾಸ. ಕನಿಷ್ಠ ಫ್ಲೈಓವರ್ ನಿರ್ಮಾಣದ ಜಾಗದಲ್ಲಿ ಸರ್ವಿಸ್ ರಸ್ತೆಯನ್ನು ಡಾಮರೀಕರಣ ಮಾಡಿದರೆ ಈ ಎಲ್ಲ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಆದರೆ ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರು ಎಂಬಂತೆ ಈ ಕಾಮಗಾರಿ ನಡೆಸೋರಿಗೆ ಇದನ್ನು ಹೇಳಬೇಕಾದವರು ಯಾರು ಎಂಬುದೇ ಪ್ರಶ್ನೆಯಾಗಿ ಉಳಿದಿದೆ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಕಿವಿ ಹಿಂಡುವ ಕೆಲಸ ಮಾಡಿ ಜನರಿಗೆ ಈ ಧೂಳು ಹಾಗೂ ಕೆಸರಿನಿಂದ ಮುಕ್ತಿ ನೀಡಬೇಕಾಗಿದೆ.